ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ನಿಗದಿಯಾಗಿರುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುಮತಿ ನೀಡಬೇಕು ಅಂತ ಜಿಲ್ಲೆಯ ದೇವಸ್ಥಾನ ಮತ್ತು ದೈವಸ್ಥಾನದ ಆಡಳಿತ ಮುಖ್ಯಸ್ಥರು ಮತ್ತು ಸಮಿತಿಯವರು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಈಗಾಗಲೇ ನಿಗದಿಯಾಗಿರುವ ಜಾತ್ರೋತ್ಸವ ನೇಮೋತ್ಸವಗಳಿಗೆ ಅನುಮತಿ ಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನ ಮಾಡಿದ್ರು. ಈ ಸಂದರ್ಭ ಮಾತನಾಡಿದ ಮಾಣಿಲ ಮೋಹನ್ ದಾಸ್ ಸ್ವಾಮೀಜಿಯವರು ಕೋವಿಡ್ ಹಿನ್ನೆಲೆಯಲ್ಲಿ ಜಾತ್ರೆ ನೇಮೋತ್ಸವಗಳಿಗೆ ಅನುಮತಿ ಕೊಡದಿರುವುದು ಸರಿಯಲ್ಲ. ಕೋವಿಡ್ ನಿಯಮ ಪಾಲಿಸಿಕೊಂಡು ಕಡಿಮೆ ಜನಸಂಖ್ಯೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಸಲು ಅವಕಾಶವನ್ನ ನೀಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಈ ಸಂದರ್ಭ ಶರಣ್ ಪಂಪ್ವೇಲ್, ಉದ್ಯಮಿ ಅಶೋಕ್ ರಾಯ್, ಮೋನಪ್ಪ ಭಂಡಾರಿ, ಹರಿಕೃಷ್ಣ ಬಂಟ್ವಾಳ, ಜಗದೀಶ್ ಶೆಣವ ಹಾಗೂ ದೇವಸ್ಥಾನದ ಮತ್ತು ದೈವಸ್ಥಾನದ ಆಡಳಿತ ಮುಖ್ಯಸ್ಥರು ಮತ್ತು ಸಮಿತಿಯವರು ಉಪಸ್ಥಿತರಿದ್ದರು. ಧಾರ್ಮಿಕ ಆಚರಣೆ ಅಂತ ಹೇಳಿದ್ರೆ ಅದು ಸಾಂಪ್ರದಾಯಿಕವಾಗಿ ವಿಧಿವತ್ತಾಗಿ ನಡೆಯತಕ್ಕಂಥ ಕಾರ್ಯಕ್ರಮ. ಇವತ್ತು ಸರ್ಕಾರದ ಕೆಲವು ಧೋರಣೆಗಳು ಎಲ್ಲ ನಿಲ್ಲಿಸಬೇಕು, ಧಾರ್ಮಿಕ ಕಾರ್ಯಕ್ರಮಗಳೇ ಆಗಬಾರ್ದು ಅಂತ ಹೇಳಿದರೆ ಅದು ಸಮಂಜಸವಾದ್ದಲ್ಲ. ದೈವಾರಾಧನೆಗಳು, ವರ್ಷಾವಧಿ ಜಾತ್ರೋತ್ಸವಗಳು ಇದೆಲ್ಲ ಭಾಳಷ್ಟು ನಡೀತಾ ಇದೆ. ಅದನ್ನು ಕೋವಿಡ್ನ ನಿಯಮಕ್ಕನುಸಾರವಾಗಿ ಕಡಿಮೆ ಜನಸಂಖ್ಯೆ ಸೇರಿಯಾದರೂ ಅದನ್ನು ಮಾಡುವಂಥ ಅವಕಾಶ ಕೊಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಏಪ್ರಿಲ್ ಮೇಯಲ್ಲಿ ಸಾಧಾರಣ 10ರೊಳಗೆ ಎಲ್ಲ ಕಾರ್ಯಕ್ರಮಗಳು ಮುಗೀತದೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ. ಅದನ್ನೆಲ್ಲ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಸರ್ಕಾರದ ನಿಯಮ ಮತ್ತು ಅದಕ್ಕೆ ಅನುಗುಣವಾಗಿ ಎಲ್ಲರೂ ಅದನ್ನು ಮಾಡತಕ್ಕಂಥ ಪ್ರಯತ್ನ